ಸಜಿಪ ಮಾಗಣಿಯ ವ್ಯಾಪ್ತಿಗೊಳಪಟ್ಟ ಸಜಿಪ ಮೂಡಗ್ರಾಮ ಮಿತ್ತಮಜಲು ಕ್ಷೇತ್ರದ ವಾರ್ಷಿಕ ಬಿತ್ತು ಜಾತ್ರಾ ಮಹೋತ್ಸವ ನಡೆಯಿತು. ಇಂದು ಬೆಳಗ್ಗೆ ಶ್ರೀ ನಾಲ್ಕೈತಾಯ ದೈವದ ಕೆರೆ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ದೈವಾರಾಧನೆಯಲ್ಲಿ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರಗಳಲ್ಲೊಂದಾದ ಮಿತ್ತಮಜಲು ಕ್ಷೇತ್ರದ ಸಜಿಪ ಮಾಗಣೆ ಸಂತ್ರಿ ಸುಬ್ರಹ್ಮಣ್ಯ ಭಟ್, ಸಜಿಪ ಗುತ್ತು ಮುಂಡಪ್ಪ ಶೆಟ್ಟಿ, ಯಾನೆ ಕೋಚು ಭಂಡಾರಿ, ವಿವಿಧ ಗುತ್ತು ಮನೆತನದವರು ಪ್ರಮುಖರಾದ ರೋಹಿತ್ ಶೆಟ್ಟಿ, ಶ್ರೀಕಾಂತ್ ಶೆಟ್ಟಿ, ದೇವಿ ಪ್ರಸಾದ್ ಪೂಂಜಾ, ರಾಮ್ ಪ್ರಸಾದ್ ಪೂಂಜಾ ಮೊದಲಾದವರು ಉಪಸ್ಥಿತರಿದ್ದರು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ನೇಮೋತ್ಸವ ವೀಕ್ಷಿಸಿ ಶ್ರೀ ದೈವದ ಗಂಧ ಪ್ರಸಾದ ಸ್ವೀಕರಿಸಿದರು.